ನವಯುಗ ಸಂಸ್ಥೆಯ ಪಂಪ್ವೆಲ್ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿ ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸದೇ ಇರುವುದನ್ನು ವಿರೋಧಿಸಿ ಸಂಸದ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ಶಾಸಕರು ಹಾಗೂ ಕಾರ್ಯಕರ್ತರಿಗೆ ಕೊಟ್ಟ ಸೂಚನೆಯಂತೆ ತಲಪಾಡಿ ಟೋಲ್ಗೇಟ್ನಲ್ಲಿ ಟೋಲ್ಗೇಟ್ ಅನ್ನು ಕಂಬಕ್ಕೆ ಹಗ್ಗದಿಂದ ಕಟ್ಟುವ ಮೂಲಕ ತಡೆಯೊಡ್ಡಿ ಟೋಲ್ ರಹಿತ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವ ಮೂಲಕ ವಿನೂತನ ಪ್ರತಿಭಟನೆ ನಡೆಯಿತು. ಸುಮಾರು 300ಕ್ಕೂ ಮಿಕ್ಕಿದ ಬಿಜೆಪಿ ಕಾರ್ಯಕರ್ತರು, ಶಾಸಕ ವೇದವ್ಯಾಸ್ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆ ಮೋನಪ್ಪ ಭಂಡಾರಿ ಸೇರಿದಂತೆ ಪ್ರಮುಖ ನಾಯಕರ ಉಪಸ್ಥಿತಿಯಲ್ಲಿ ತಲಪಾಡಿ ಟೋಲ್ಗೇಟ್ ಬಳಿ ಯಾವುದೇ ವಾಹನಗಳಿಂದ ಟೋಲ್ ಸಂಗ್ರಹಿಸದಂತೆ ಟೋಲ್ಗೇಟ್ ಅನ್ನು ಕಂಬಕ್ಕೆ ಹಗ್ಗದಿಂದ ಕಟ್ಟುವ ಮೂಲಕ ತಡೆಯೊಡ್ಡಿ ಟೋಲ್ ರಹಿತ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು. ಸುಮಾರು 7 ಗಂಟೆಗೆ ಕಾರ್ಯಕರ್ತರು ಟೋಲ್ ಮುಂದೆ ಜಮಾಯಿಸಿದ್ರು. 7:40ರಿಂದ ಸಂಚರಿಸುವ ಎಲ್ಲಾ ವಾಹನಗಳಿಗೆ ಟೋಲ್ ಶುಲ್ಕ ಪಾವತಿಸದೆ ಸಂಚರಿಸುವಂತೆ ಗೇಟ್ಗೆ ಹಗ್ಗ ಕಟ್ಟಿದ ಬಳಿಕ ಟೋಲ್ ಸಿಬ್ಬಂದಿ ಆರಕ್ಷಕರ ಸಹಕಾರವನ್ನ ಕೋರಿದ್ರು. ಜನವರಿ 31ಕ್ಕೆ ಪಂಪ್ವೆಲ್ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ಲಿಖಿತವಾಗಿ ಬರೆದುಕೊಟ್ಟಿದ್ರು. ಆ ಮಾತು ಹುಸಿಯಾಗಿದೆ. ಮೇಲ್ಸೇತುವೆ ನಿರ್ಮಾಣವಾಗದೇ ಇರೋದ್ರಿಂದ ಜನಸಾಮಾನ್ಯರಿಗೆ ತುಂಬಾ ಕಷ್ಟವಾಗ್ತಾ ಇದೆ. ಸಂಸ್ಥೆ ಆರ್ಥಿಕವಾಗಿ ಸಂಕಷ್ಟದಲ್ಲಿದೆ ಎಂಬ ಕಾರಣಕ್ಕೆ ಕಾಮಗಾರಿ ವಿಳಂಬವಾಗ್ತಾ ಇದೆ ಎಂಬ ಕಾರಣದಿಂದ ಸಂಸದರು ಸರ್ಕಾರಕ್ಕೆ ಮನವಿ ಮಾಡಿ ಆಕ್ಸಿಸ್ ಬ್ಯಾಂಕ್ನಿಂದ 56 ಕೋಟಿ ರೂಪಾಯಿ ಸಾಲ ತೆಗೆಸಿಕೊಟ್ಟಿದ್ರು. ಕಾಮಗಾರಿ ನಿಗದಿತ ಸಮಯದಲ್ಲಿ ಮುಗಿದಿಲ್ಲ. ಹಾಗಾಗಿ ಸಂಸದರ ಸೂಚನೆಯಂತೆ 1 ತಿಂಗಳು ಟೋಲ್ ಶುಲ್ಕ ಸಂಗ್ರಹಿಸದಂತೆ ಟೋಲ್ ಗೇಟ್ನಲ್ಲಿ ಟೋಲ್ ಸಂಗ್ರಹಕ್ಕೆ ತಡೆ ಒಡ್ಡುವ ಗುರಿ ಇತ್ತಾದರೂ ಟೋಲ್ ಸಂಗ್ರಹ ಮಾಡದಿದ್ದರೆ ನವಯುಗ ಸಂಸ್ಥೆಗೆ ಆರ್ಥಿಕ ತೊಂದರೆ ಎದುರಾಗದಂತೆ ಎಂಬ ಸಂಸ್ಥೆಯ ಉನ್ನತ ಅಧಿಕಾರಿಗಳ ಕಳಕಳಿಯ ಕೋರಿಕೆಯಂತೆ ಅವರಿಗೆ ತೊಂದರೆಯಾಗದಂತೆ ಕನಿಷ್ಠ ಬಿಸಿ ಮುಟ್ಟಿಸಬೇಕು ಎಂಬ ನೆಲೆಯಲ್ಲಿ ಸಾಂಕೇತಿಕ ಪ್ರತಿಭಟನೆಯ ರೂಪದಲ್ಲಿ ಮಾಡಿದ್ದೇವೆ. ಬಿಜೆಪಿಯ ನಿಲುವು ಜನರು ಕೂಡ ಅರ್ಥ ಮಾಡಿಕೊಂಡಿದ್ದಾರೆ. ನವಯುಗ ಸಂಸ್ಥೆಯ ಅಧಿಕಾರಿಗಳು ಜನವರಿ 31ಕ್ಕೆ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಮತ್ತೆ ಲಿಖಿತ ರೂಪದಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದಾರೆ. ತಪ್ಪಿದ್ರೆ ಮತ್ತೆ ಉಗ್ರ ಪ್ರತಿಭಟನೆ ಮಾಡಲಿದ್ದೇವೆ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದರು. ಮಂಜಿಗೆ ಬಡ ವೈದ್ಯದಿಂದ ಸರಿ ಆಗ್ತದೆ. ನಮ್ಮ ತಾಳ್ಮೆ ನಮ್ಮ ಪರೀಕ್ಷೆ ಇತ್ಯದ ನನದ ಈ ಘಟನೆ ಈ ಮಿನಿಟ್ ಮಕ್ಕ ಇರೈದು ಆಳುಗಳಿಗೆ ಸಂತೋಷ ಶೆಟ್ಟಿ ಬೋಳಿಯಾಡಿಗೆ 10 ಮಂದಿ ಹೋಗಿ ನಡ್ಲಿಟ್ಟ ಏರಿಟ್ಟು ಕಾರ್ಯಕರ್ತರು ಮೊದಲೇ ನಿಮಗೆ ಫೋನ್ ಮಾಡಲೇ ನಿಖಲು 10 ಜನ ಬಪ್ಪ ಅವಾಗ ನಿಖಲು ಒಂದು 10 ಜನ ಸೇರ್ಪಾರೆ ಪಕ್ಷದ ಆದೇಶ ಖಂಡಿತವಾದ ಬಯಲಿಲ್ಲ.